बिल्कुल ವಾಯ್ಸ್ ಇದಿರ್ಬೇಕು ಮೇಡಮ್, ವಾಯ್ಸ್ ಇದೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಪೂಜೆ ಆದಮೇಲೆ ಇವಾಗ ಸಂಜೆ ಹೊತ್ತಿಗೆ ಮನೆಯವ್ರು ಮಾತ್ರ ಇದ್ದೀವಿ. ಇಮ್ಯಾಜಿನ್ ಎಷ್ಟು ಜನ ಇದ್ದೀವಿ ನಮ್ಮ ಮನೆಯಲ್ಲಿ. ಅಮ್ಮ, ಅವರ ಅಕ್ಕಂದರು, ತಂಗಿಯಂದರು, ಅಣ್ಣ, ಇವರ ಫ್ಯಾಮಿಲೀಸ್, ನನ್ನ ಕಸಿನ್ಸ್ ಒಟ್ಟಿಗೆ ಸೇರಿ 35 ಜನ ಇದ್ದೀವಿ. ಸೊ ಟಿಪಿಕಲ್ ಆಗಿ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದಾಗ ಹೇಗಿರುತ್ತೆ ನಮ್ಮ ದಿನಚರಿ ಆ್ಯಂಡ್ ಹೇಗೆ ನಾವು ಪ್ರತಿಯೊಂದು ಕ್ಷಣನ ಎಂಜಾಯ್ ಮಾಡ್ತೀವಿ ತೋರಿಸ್ತೀನಿ. ಪೂಜೆ ವೀಡಿಯೋಸ್ಗೆ ತುಂಬ ಚೆನ್ನಾಗಿರೋಂಥ ರೆಸ್ಪಾನ್ಸ್ ಬಂದಿತ್ತು. ಆ ವಿಡಿಯೋನ ಮಿಸ್ ಮಾಡಿದರೆ ತಪ್ಪದೆ ಈಗಲೇ ಹೋಗಿ ನೋಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ಸಂಜೆ ಹೊತ್ತಾಗಿತ್ತು, ಮಾತಾಡಿಕೊಂಡು ಹಾಗೆ ಭಜನೆ ಕೂಡ ಶುರು ಮಾಡಿದ್ವಿ. ಇವಾಗ ಪೂಜೆ ಎಲ್ಲ ಆಯ್ತಾ, ಎಲ್ಲರೂ ಅಲ್ಲಿ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲಾರ್ದು ಆಯ್ತು ಅಲ್ಲ, ಭಜನೆನೂ ಆಗ್ತಾ ಇದೆ. ಟೈಮ್ ಏತಂಡ್ 6 ಆಗಿದೆ. ಸೊ ವಿ ಕೇಮ್ ಟು ದ ಟೆರೆಸ್ ಅಂಡ್ ಏನ್ ಆಟ ಆಡೋದಕ್ಕೆ ಅವಳು ಬೇಡ, ಅಮೆರಿಕದಿಂದ ಅವಳು ಓವರ್ ಆಕ್ಟಿಂಗ್ ಅವಳು ಬೇಡ. ಅವನಿಗೆ ಅಲ್ಲ ಕಾಡ್ಸು ಪೂಜೆ ಆಯಿತು, ಎಲ್ಲ ಅರೇಂಜ್ಮೆಂಟ್ಸ್ ಆಯಿತು. ಇನ್ನೇನೇ ಇದ್ದರೂ ಆಂಟಿ ಅಂದರು ಅಲ್ಲಿ ಕೂತು ಮಾತಾಡ್ತಾ ಇದ್ರೆ ನಾವೆಲ್ಲರೂ ಕಸಿನ್ಸ್ ಒಂದು ರೌಂಡ್ ಊನು ಆಟೋಣ ಅಂತ ಅಂದ್ಕೊಂಡ್ವಿ. ಇದ್ರ ನಡುವೆ ಒಂದು ಪ್ರ್ಯಾಂಕ್ ಕೂಡ ಮಾಡಿದ್ವಿ. ನಮ್ಮ ಹೀರೋಯಿನ್ ಸೋತದ್ ಗೈಸ್. 6 ಮೆಂಬರ್ಸ್ ಅಲ್ಲಿ ನಾನೇ ಸೋತಿರೋದು. ಇಟ್ಸ್ ಓಕೆ, ನಾನು ದೊಡ್ಡವಳಲ್ಲ, ಬಿಟ್ಕೊಡ್ತೀನಿ. ಇವರೆಲ್ಲ ಒಂದು ಕಾರ್ಡಲ್ಲಿ ಸೋತದ 5 ಕಾರ್ಡ್ ನಮ್ಮ ಮಾತಿರ್ಲ ಸೋನು ಚರ್ಮುರಿ ಬೋಡಿ ಅಂದೇ ನಮ್ಮ ಪಂಡ್ರಿತ್ ಜಬಕ ಕೆಲವರಿಗೆ ಗೊತ್ತಾಗ ಸುಮ್ಮನೆ ನಮ್ಮ ಪಡಗಿಲ್ಲಿ ಆಟಾಡ್ತಾ ಇದ್ವಾ. ಅಮ್ಮನ ಕಾಲ್ ಬಂತು, ಎಲ್ಲಿದ್ದೀರಾ ಅಂತ ಕೇಳಿದಾಗ ನಾನಂದ್ರೆ ಬೀಚಲ್ಲಿ ಇದ್ದೀವಿ ಅಂತ. ನನ್ನ ಕಸಿನ್ಸ್ ಎಲ್ಲರೂ ಅದಕ್ಕೆ ಉಪ್ಪು ಖಾರ ಹಾಕಿ ಚೆನ್ನಾಗಿ ಡ್ರಾಮಾ ಆ್ಯಕ್ಟಿಂಗ್ ಮಾಡಿದ್ರು. ಸೊ ಕೆಳಗಡೆ ಎಲ್ಲರೂ ನಂಬಿದ್ದಾರೆ ನಾವು ಬೀಚಿಗೆ ಹೋಗಿದ್ದೀವಿ ಅಂತ. ಅವ್ರಿಗೆ ಫುಲ್ ಗಾಬರಿ ಭಯ, ಯಾಕೆ ನಾವು ಹೋಗಿದ್ದೀವಿ, ಇಷ್ಟು ಜನ ಸೇಫ್ ಆಗಿರುತ್ತಾ, ಬರೇ ಮಕ್ಕಳು ಹೋಗಿದ್ದೀವಿ ಅಂತ. ಸೊ ಗಾಬರಿನಲ್ಲಿ ಅವರಾಗೆ ಮಾತಾಡ್ಕೋತಾ ಇದ್ದಾರೆ. ಸೊ ನನ್ನ ಕಸಿನ್ ಅಣ್ಣ ಬೇರೆ ಕಾಲ್ ಮಾಡಿಬಿಟ್ಟು ಎಲ್ಲಿ ಹೋಗಿದ್ದೀರಾ, ಯಾಕೆ ನೀವು ಹೇಳ್ದೆ ಹೋದ್ರಿ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಇವಾಗ ಪ್ರ್ಯಾಂಕ್ ಅಂತ ಹೇಳ. ಸೊ ಇತ್ತೆ ದಾದ ಅನ್ಕೊಂಡ ಈಗ ಲಕ್ಕ ನಕ್ಕಲ್ ಬರ್ತೀವಿ ನಮ್ಮ ನಾಡು ಕನ್ನಡದಲ್ಲಿ ಹೇಳು. ಅಯ್ಯೋ ನಂಗಾಗೋದಿಲ್ಲ. ಒಳ್ಳೇದಾಗ್ತದೆ. ಈಗ ನಂದು ಅಕ್ಕನವರು ಬಂದು ನನ್ನ ಬಾವಂದು ಬೊಡದಿ ಹೆಂಡತಿ ಅವರು ಬಂದು ನಮ್ಮನ್ನು ಹುಡುಕಿ ನಮ್ಮ ಅವರಿಗೆ ಸಹ ಶಾಕ್. ಈಗ ಅವರು ಸಹ ಹೋಗಿ ಅಲ್ಲಿ ಸುಳ್ಳು ಹೇಳ್ತಾರೆ, ಅವರಿಗೆ ಸಹ ಗೊತ್ತುಂಟು, ಅವರು ಸಹ ಪ್ರ್ಯಾಂಕ್ ಮಾಡ್ತಾರೆ. ಈಗ ನಾವು ಹೋಗಿ ಈಗ ನೀವು ನೋಡ್ತಾ ಇರಿ. ನನ್ನ ಕಸಿನ್ಸ್ ಅಂದ್ರೆ ಹೀಗೇನೆ, ಒಬ್ರಿಗಿಂತ ಒಬ್ರು ಈ ತರ ಮಾಡೋದ್ರಲ್ಲಿ ಹುಷಾರು. So sweet. ಎಷ್ಟು
ಚೆನ್ನಾಗಿತ್ತಂತ ಅನಿಸುತ್ತೋ ನಮಗೆ ಈ ಟೈಮ್ನಲ್ಲಿ ಡಾನ್ಸ್ ಮಾಡ್ತಾ ಈ ದಿನ ಒಂದು ಇನ್ಸಿಡೆಂಟ್ ಆಯಿತು, ಎಲ್ಲರಿಗೂ ಅಷ್ಟೇ ಗಾಬರಿ ಆಯಿತು. ಥ್ಯಾಂಕ್ಫುಲಿ ಎಲ್ಲರೂ ಸೇಫ್ ಆಗಿದ್ದರು. ನಂದಲೆಸ್ ಇವಾಗ ನೈಟ್ ಡಿನ್ನರ್ ಟೈಮ್ ಇದಿಷ್ಟೇ ಆಗಿತ್ತು ಇವತ್ತಿನ ನಮ್ಮ ಒಂದು ಪುಟ್ಟ ಕುಟುಂಬದ, ಆ್ಯಕ್ಚುಲಿ ದೊಡ್ಡ ಕುಟುಂಬದ ಒಂದು ಕ್ಯೂಟ್ ಲಿಟಲ್ ಮೂಮೆಂಟ್ಸ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ ತಿಂಡಿ ನಿನ್ನೆದೇ ಇರುತ್ತೆ ಅಂತ ಅಂದ್ಕೊಂಡ್ರೆ ತಿಂಡಿ ಬೇರೆನೇ ಐಟಮ್ಸ್ ಇತ್ತು ಗೊತ್ತಾ ಇವತ್ತು. ಆ್ಯಂಡ್ ಸೆಟ್ ದೋಸೆ ಇತ್ತು, ಚಟ್ನಿ ಇತ್ತು, ಶೀರಾ ಇತ್ತು, ಜೊತೆಗೆ ಗ್ರೇವಿ ಕೂಡ ಇತ್ತು. 35 ಜನರಿಗೆ ಅಡುಗೆ ಮಾಡೋದಂದರೆ ಸುಲಭ ಇಲ್ಲ ಅಂತ ಎಲ್ಲದನ್ನು ಹೊರಗಡೆಯಿಂದ ಆರ್ಡರ್ ಮಾಡಿರುವಂಥದ್ದು. ಆ್ಯಂಡ್ ಸಿಂಪಲ್ ಆಗಿ ವಿ ಆಲ್ ಹ್ಯಾಡ್ ಅ ಫನ್ ಟೈಮ್ ಒಟ್ಟಿಗೆ. ಮಲ್ದಿನಿ ಕಾಂಡೆಲ್ಲ ಹಾಕೋದು ಈ ಮಂತ ಎಂಗುದಿಂದ ಸೆಟ್ ದೋಸೆ ಸೂಪರ್. ದೊಡ್ಡ ಫ್ಯಾಮಿಲಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಬರಬೇಕು ಅಂದರೆ ಒಂದು ಫಂಕ್ಷನ್ ದಿನ ಕಷ್ಟ ಆಗುತ್ತೆ. ಒಂದು ಅಥವಾ ಒಬ್ಬರು ಮಿಸ್ಸಿಂಗೇ ಇರ್ತಾರೆ. ಈ ಸತಿ ನನ್ನ ಅಣ್ಣ ಅತ್ತಿಗೆನೂ ಮಿಸ್ಸಿಂಗ್ ಆಗಿದ್ರು. ಇಲ್ಲಿ ನೋಡಿ, ನಿಮಗೂ ಇದೆಲ್ಲ ರಿಲೇಟ್ ಮಾಡ್ಕೋತೀರಾ? ಲಿಪ್ಸ್ಟಿಕ್ ಹಾಕೋದು ಮಕ್ಕಳಿಗೆಲ್ಲ, ಮಕ್ಕಳ ಜೊತೆ ಆಟಾಡೋದು, ಒಬ್ಬರಿಂದ ಒಬ್ರು ಕೂತು ಮಾತಾಡೋದು, ಒಂದೊಂದು ಕಡೆ ಒಂದೊಂದು ಗ್ರೂಪ್ ಎಲ್ಲ ಇರುತ್ತೆ. ಇದು ಕಾಚ ಯಾರ್ದಂತ ಗೊತ್ತಾಗಿಲ್ಲ. ಮತ್ತೆ ಈ ಕಾಚ ಬಾಯ್ಸ್ ಇದಿರ್ಬೇಕು ಮೇಡಮ್, ಬಾಯ್ಸ್ ಇದು ಒಂದ್ಸಲ ಹಾಕಿ ನೋಡಿ. ಒಂದು ಪ್ರೈಸ್. ನಿನ್ನೆ ಊಟದಲ್ಲಿ ಎಷ್ಟು ವೆರೈಟೀಸ್ ಇತ್ತು ಐಟಮ್? 16 ಇರು 20 ನೀರು ಮತ್ತೆ ಸೇರ್ದ. ನಾನು ಹೇಳುವುದೇನೆಂದರೆ ಅದರಲ್ಲಿ 20 ಐಟಮ್ ಇತ್ತು. ನಾನು ಹೇಳುವುದೇನೆಂದರೆ ನಿನ್ನೆ ಸ್ವಲ್ಪ ಬ್ರೇಕ್ ಡ್ಯಾನ್ಸ್ ಮಾಡಿ ನನ್ನ ಬೆನ್ನೆಲುಬು ಸ್ವಲ್ಪ ವಾರೆ ಆಗಿದೆ, ಹಾಗಾಗಿ ಅವಳ ಕೆಲಸ ಎಲ್ಲ ರಿಜೆಕ್ಟ್ ಆಯ್ತು. ನಾನು ಅದಕ್ಕೆ ನನ್ನ ಕೆಲಸವನ್ನು ಸ್ಥಳಾಂತರಿಸಲಾಗಿದೆ. ಅವಳ ಮಗನ ಬಟ್ಟೆಯನ್ನು ನಾನೇ ಒಗೆದುಕೊಟ್ಟಿದ್ದೇನೆ ಇವತ್ತು. ನನ್ನ ಸ್ವಲ್ಪ ಸೊಂಟ ನೋವು ಆದ್ರೂ ನಾನು ಒಗೆದುಕೊಟ್ಟಿದ್ದೇನೆ. 23 ವೆರೈಟೀಸ್ ಇತ್ತು ಕೋಡೆ. ಇವತ್ತಿನ ಕಾರ್ಯಕ್ರಮ ಏನು? ಇವತ್ತು ನಾನ್ ವೆಜ್ ಊಟ ಬರ್ತಾ ಇದೆ. ಇವಾಗ ನೀವೆಲ್ಲರೂ ಸ್ನಾನ ಮಾಡಿ ಕೈಯೆಲ್ಲ ಕುಳಿತುಕೊಳ್ಳಬೇಕಂತ ವಿನಂತಿ. ಬಿಲ್ಕುಲ್ ನಿನ್ನೆ ಭರ್ಜರಿ ಡಾನ್ಸ್ ಮಾಡಿ ಡಾನ್ಸ್ ಮಾಡೋದೇ ಬೇಡ ಅಂತ ಒಂದು ಇನ್ಸಿಡೆಂಟ್ ಆಗಿತ್ತು. ಸೊ ಹಾಗಾಗಿ ಇವತ್ತು ಡಾನ್ಸ್ ಇಲ್ಲ ಸದ್ಯಕ್ಕೆ. ಗುಡ್ ಮಾರ್ನಿಂಗ್. ಆಕ್ಚುಲಿ ತುಂಬಾ ಜನ ಹೇಳಿದ್ರಿ ಮೈ ಸಿಸ್ಟರ್ ಇಸ್ ಸೋ ಬ್ಯೂಟಿಫುಲ್ ಅಂತ. ನಾವಿಬ್ರು ಸಿಸ್ಟರ್ಸ್ ಅಂತೆಲ್ಲ ಕೇಳ್ತಾ ಇದ್ರಿ. ವಿ ಆರ್ ಕಸಿನ್ಸ್ ಆಫ್ ಕೋರ್ಸ್ ಅಂಡ್ ಶಿ ಇಸ್ ಮೈ ಫೇವ್ರೆಟ್. ಗೊತ್ತಾ, ನಾವಿಬ್ರು ರೀಲ್ಸ್ ಮಾಡೋಣ ಅಂತ ಈ ಥರ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ರಿ. ನನಗಿರುವಂಥ ಅಷ್ಟು ಸಿಸ್ಟರ್ಸ್ ಎವ್ರಿ ಒನ್ಸ್ ಮೈ ಫೇವ್ರೆಟ್ ಬಿಕಾಸ್ ಎವ್ರಿ ಒನ್ ಇಸ್ ಸೋ ಅಡಾರಬಲ್ ಕೂಡ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿತ್ತಲ್ವ, ಇನ್ನೇನು ಗೆಸ್ಟ್ ಎಲ್ಲ ಬರೋದಕ್ಕೆ ಟೈಮ್ ಇದೆಯಂತ ಈ ಗ್ಯಾಪಲ್ಲಿ ಫುಡ್ ಕೂಡ ಹೊರಗಡೆಯಿಂದ ಆರ್ಡರ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ಹಾಗೆ ಸುಮ್ಮನೆ ಡಾನ್ಸ್ ಮಾಡ್ತಾ ಇದ್ರೆ ನಮ್ಮ ಚಿಕ್ಕ ಮಕ್ಕಳು ಎಷ್ಟು ಹುಷಾರಾಗಿ ಸ್ಟೆಪ್ಸ್ನೆಲ್ಲ ಪಿಕ್ ಮಾಡ್ತಾರೆ. ಸಿಗ್ನೇಚರ್ ಸ್ಟೆಪ್ ಮಾಡ್ತಾ ಇರೋದು. ಓ ಮೈ ಗಾಡ್. ಇಷ್ಟರಲ್ಲಿ ಎಲ್ಲರೂ ಹೋಗಿ ರೆಡಿ ಆಗಬೇಕಾಗಿತ್ತು ಬಿಕಾಸ್ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಫಂಕ್ಷನ್ಗೆ ಗೆಸ್ಟ್ ಬರ್ತಾರೆ, ಮತ್ತೆ ಸೆಲೆಬ್ರೇಷನ್ಸ್ ಇರುತ್ತೆ. ಅದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಆ್ಯಸ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು ಹೇಗೆ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ರಿಲೇಟ್ ಆದರೆ ಏನು ಮಾಡಬೇಕು, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಸೊ ದಟ್ ಇಂಥ ವಿಡಿಯೋಸ್ ಮತ್ತೆ ಬರ್ತಾ ಇರುತ್ತೆ, ನೀವು ಮಿಸ್ ಮಾಡಲ್ಲ ಅಂತ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್.